ಬಂಟ್ವಾಳದ ಮೋಂಟುಗೋಳಿ ಪಂಬದ ಹಿತ್ಲು ಪರಿಸರಡು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿನಿಯರಿಗೂ 4 ಕೋಟಿ ರೂಪಾಯಿ ಖರ್ಚಿಡು ನಿರ್ಮಾಣ ಆವೊಂದುಪ್ಪುನ ಹೊಸ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣದ ಕಾಮಗಾರಿನ ಶಾಸಕರು ಶ್ರೀ ಯುಟಿ ಖಾದರ್ ಪರಿಶೀಲನೆ ಮಲ್ತಿರು. ಬಂಟ್ವಾಳದ ಮೋಂಟುಗೋಳಿ ಪಂಬದ ಹಿತ್ಲು ಪರಿಸರಡು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿನಿಯರಿಗೂ 4 ಕೋಟಿ ರೂಪಾಯಿ ಖರ್ಚಿಡು ನಿರ್ಮಾಣ ಆವೊಂದುಪ್ಪುನ ಹೊಸ ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣದ ಕಾಮಗಾರಿನ ಶಾಸಕರು ಶ್ರೀ ಯುಟಿ ಖಾದರ್ ಪರಿಶೀಲನೆ ಮಲ್ತಿರು. ಈ ಪೊರ್ತು ಪಾತೆರ್ನ ಶಾಸಕರು ಜಿಲ್ಲೆದ ಬೇತೆ ಬೇತೆ ಕಡೆರ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರು ಶಿಕ್ಷಣಕ್ಕೆ ಬೋಡಾದು ಈ ಪ್ರದೇಶಕ್ಕೆ ಬರ್ಪೇರು ಅಂಚಿತಿ ಪೊಂಜೋಕ್ಲಿನ ವಿದ್ಯಾಭ್ಯಾಸದ ಅನುಕೂಲಗೂ ಈ ವಿದ್ಯಾರ್ಥಿ ನಿಲಯನ ಕಟ್ಟೊಂದುಲ್ಲ ಆಯ್ನತ್ ಬೇಗ ಈ ಕಾಮಗಾರಿದ ಬೇಲೆ ಮಲ್ತದು ಜೋಕ್ಲೆಗೂ ಬಳಕೆ ಮಲ್ಪರೆ ವ್ಯವಸ್ಥೆ ಮಲ್ಪ ಪಂಡ ತೆರಿಪಾಯಿರು. ವಿದ್ಯಾರ್ಥಿನಿ ನಿಲಯ ನಾವು ಮಂಜನಾಡಿಯ ಮೊಂಟೆಪದವಿನಲ್ಲಿ ಕಳೆದ 2 ವರ್ಷ ಹಿಂದೆ ಶಂಕುಸ್ಥಾಪನೆ ಮಾಡಿದ್ದು ಇದೀಗ ಉದ್ಘಾಟನೆ ಹಂತದಲ್ಲಿ ಬಂದು ನಿಂತಿದೆ. ನಾವಿದನ್ನು ಬಂದು ಇವತ್ತು ವೀಕ್ಷಣೆ ಮಾಡಿ ಯಾವ ರೀತಿ ಕೆಲಸ ನಡೀತಿದೆ ಎಂಬಲ್ಲಿ ನೋಡಿಕೊಂಡು ನಾವು ಇವತ್ತು ಬಂದು ಸಂಬಂಧಪಟ್ಟ ಅಧಿಕಾರಿಗೆ ನಾವು ಇವತ್ತು ಮಾತಾಡ್ತೇವೆ. ಉಳ್ಳಾಲ ಮತ್ತು ನಮ್ಮ ಈ ಶೈಕ್ಷಣಿಕ ಸಂಸ್ಥೆ ಯೂನಿವರ್ಸಿಟಿ ಕೊಣಾಜೆ ಇಲ್ಲಿ ಭಾಳಷ್ಟು ಶೈಕ್ಷಣಿಕ ಸಂಸ್ಥೆಗಳಿದ್ದುಕೊಂಡು ಬಹುಶಃ ರಿಸರ್ವೇಷನ್ಗೆ ಅನುಗುಣವಾಗಿ ಭಾಳಷ್ಟು ಎಷ್ಟು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಲ್ಲಿ ಕಲೀಲಿಕ್ಕೆ ಇವತ್ತು ಬರ್ತಾರೆ ಅಂತ ಬಂದಂಥ ಸಂದರ್ಭ ಭಾಳಷ್ಟು ಇವತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರು ವಸತಿ ಇಲ್ಲದೆ ಅಥವಾ ಹಾಸ್ಟೆಲ್ ಸೀಟ್ ಸಿಕ್ಕದೆ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಇವತ್ತು ನಮಗೆ ಕೂಡ ಮನದಟ್ಟಾಗಿದೆ. ಅವರು ಕೂಡ ಪರಿಶಿಷ್ಟ ಪಂಗಡದ ಕೂಡ ಶ್ರೀಮಂತಿಕೆಯಲ್ಲಿ ಭಾಳಷ್ಟು ಕಡಿಮೆ, ಅತ್ಯಂತ ಕಡು ಬಡತನದಿಂದ ಬಂದು ಕಷ್ಟದಿಂದ ಕಲಿತು ಉತ್ತಮ ಮಾರ್ಕ್ ಪಡೆದು ಗ್ರಾಮೀಣ ಮಟ್ಟದಿಂದ ಇವತ್ತು ಬರುವಂಥ ಒಂದು ಸಂದರ್ಭ. ಈ ಎಲ್ಲ ವಿದ್ಯಾರ್ಥಿನಿಯರಿಗೆ ಇಲ್ಲಿ ನಾವು ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆ ಪ್ರವೇಶವನ್ನು ಯಾವತ್ತಿಗೆ ತಗೊಳ್ಬಹುದು. ಆದಷ್ಟು ಬೇಗನೆ ಉದ್ಘಾಟಿಸಿ ನಾವು ಸಮಾಜಕ್ಕೆ ಅರ್ಪಿಸ್ತೇವೆ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಎನ್ಎಸ್ ಕರೀಂ, ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಅಸೈ, ಮಾಜಿ ಅಧ್ಯಕ್ಷರು ಇಸ್ಮಾಯಿಲ್ ದೊಡ್ಡಮನೆ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ನೆಕ್ಕರೆ ಬಾವ, ಪಂಚಾಯತ್ ಸದಸ್ಯರು ಇಸ್ಮಾಯಿಲ್ ಬಾವ, ಸಿರಾಜ್, ಹನೀಫ್ ಮೊಂಟೆಪದವ್, ಇಬ್ರಾಹಿಂ, ಇಸ್ಮಾಯಿಲ್, ರಫೀಕ್, ಅಬ್ದುಲ್ ಖಾದರ್, ಅಶ್ರಫ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.